ಕರ್ತವ್ಯದ ಬಗ್ಗೆ ನಿಷ್ಠೆ ಮತ್ತು ವೃತ್ತಿ ಗೌರವವಿದ್ರೆ ಮಳೆ ಗಾಳಿ ಬಿಸಿಲು ಚಳಿ ಎನ್ನದೇ ಎಲ್ಲವನ್ನೂ ಕೂಡ ಎದುರಿಸಿ ಕೆಲಸ ನಿರ್ವಹಿಸಬಹುದು. ಇದಕ್ಕೊಂದು ತಾಜಾ ನಿದರ್ಶನ ಉಳ್ಳಳದಲ್ಲಿ ಮೆಸ್ಕಾಂ ಸಿಬ್ಬಂದಿ ಸೊಂಟ ಮುಟ್ಟ ನೀರು ಬಂದಿದ್ರು ಕೂಡ ತುಂಬಿದಂತಹ ಗದ್ದೆಯಲ್ಲಿ ವಿದ್ಯುತ್ ಕಂಬವೇರಿ ದುರಸ್ತಿ ಕೆಲಸ ನಿರ್ವಹಿಸಿ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದದ್ದು. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೆಸ್ಕಾಂ ಸಿಬ್ಬಂದಿ ಜನರ ಬಾಯಿಂದ ಕೇಳುವುದೇ ಜಾಸ್ತಿ. ಆದರೆ ಮೆಸ್ಕಾಂನ ಉಳ್ಳಾಲ 2 ಘಟಕದ ಪವರ್ ಮ್ಯಾನ್ ವಸಂತ್ ಮತ್ತು ಸುರೇಶ್ ಅವರು ಗದ್ದೆಯೊಂದರಲ್ಲಿ ಸೊಂಟದ ತನಕ ಕೃತಕ ನೆರೆ ನೀರು ತುಂಬಿದ್ರು ಕೂಡ ಕಷ್ಟದಲ್ಲಿ ಈ ನೀರನ್ನ ದಾಟಿ 40 ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡಿದ್ದಾರೆ. ಈ ಕುರಿತ ವಿಡಿಯೋವನ್ನ ಮೆಸ್ಕಾಂ ಜೂನಿಯರ್ ಇಂಜಿನಿಯರ್ ನಿತೇಶ್ ಹೊಸಗದ್ದೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ತಮ್ಮ ಸಿಬ್ಬಂದಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೇರಳಕಟ್ಟೆ ಸಮೀಪದ ಬೆಳ್ಮ ಗ್ರಾಮದ ಬೆರಿಕೆ ಎಂಬಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬದ ತಂತಿಗಳು ಪರಸ್ಪರ ಸ್ಪರ್ಶಿಸಿ ಸ್ಥಳೀಯ 40ರಷ್ಟು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಈ ಬಗ್ಗೆ ಸ್ಥಳೀಯರು ಮೆಸ್ಕಾಂಗೆ ದೂರು ನೀಡಿದ್ರು. ಸ್ಥಳಕ್ಕೆ ಮೆಸ್ಕಾಂನ ಪವರ್ ಮ್ಯಾನ್ ವಸಂತ್ ಮತ್ತು ಸುರೇಶ್ ಅವರು ಭೇಟಿ ನೀಡಿದ್ರು. ಆದರೆ ಟ್ರಿಪ್ ಆಗಿದ್ದ ವಿದ್ಯುತ್ ಕಂಬ ಗದ್ದೆಯಲ್ಲಿ ಸಂಪೂರ್ಣವಾಗಿ ನೆರೆ ನೀರಿನಿಂದ ಆವೃತಗೊಂಡಿತ್ತು. ಗದ್ದೆಯಲ್ಲಿರುವಂತಹ ನೆರೆ ನೀರನ್ನ ಲೆಕ್ಕಿಸದ ಸಿಬ್ಬಂದಿ ಸ್ಥಳೀಯರೊಬ್ಬರ ಮಾರ್ಗದರ್ಶನದಲ್ಲಿ ಗದ್ದೆಗೆ ಇಳಿದು ನೀರಿನಲ್ಲಿ ನೆನೆದು ಕಂಬವನ್ನೇರಿ ತುರ್ತಾಗಿ ದುರಸ್ತಿ ಮಾಡಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಲವಾರು ವರ್ಷಗಳಿಂದ ಮೆಸ್ಕಾಂನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ವಸಂತ್ ತಮ್ಮ ಪ್ರಾಮಾಣಿಕತೆಯ ಸೇವೆಗೆ ಸಂಸ್ಥೆ ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಎಂತ ಬರ್ಲಿ ಎಂತ ಮಾಡಲಿ ಅಣ್ಣ. ನಿಮಗೆ ಅಲ್ಲಿ ಬರೋದು ಚಪ್ಪಲ್ ಹಾಕ್ಲಿಲ್ವಾ? ಏನಿಲ್ಲಲ್ಲ, ಇದು ಎಂತ ಬೇರೆ ಏನಾರು ಪ್ರಾಣಿಗಳು ಇನ್ನೂ ಉದ್ದ ಉಂಟಾ? ಆಳ ಉಂಟಾ? ಎಂತ ಬರ್ಲಿ ಎಂತ ಮಾಡಲಿ ಅಣ್ಣ. ಅಣ್ಣ ಇದೊಂದು ತೋಳಿ ಅಣ್ಣ, ಮತ್ತೆ ನಾನು ಯಾಕೆ ಬರಲಿ, ಇಬ್ರು ಒಟ್ಟಿಗೆ